ನಮ್ಮ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಕಾರ್ಯಕರ್ತ ಆಗಿರ್ತಕ್ಕಂಥ ಪ್ರವೀಣ್ ಅವರ ಬರ್ಬರ ಹತ್ಯೆ ಕೇವಲ ಕರಾವಳಿ ಪ್ರದೇಶಕ್ಕಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ. ಮತ್ತೆ ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು ನೋಡಿದ್ದೇವೆ. ಅಂದ್ರೆ ಮೊನ್ನೆ ರಾಜಸ್ಥಾನದಲ್ಲಿ ನಡೆದಂತ ಘಟನೆ ಇರ್ಬೋದು, ಅಲ್ಲಾಗಿರ್ತಕ್ಕಂಥ ಆ ಕೃತ್ಯ, ಅಲ್ಲಿ ಯಾವ ರೀತಿ ಒಬ್ಬ ಟೈಲರ್ ಅನ್ನ ಕತ್ತರಿಸಿ ಇದು ಮಾಡಿರ್ತಕ್ಕಂಥದ್ದು, ಅದೇ ಇಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಚೈನ್ ಲಿಂಕ್ ಅಲ್ಲಾಗಿರ್ತಕ್ಕಂಥ ಘಟನೆ ಇಲ್ಲೂ ಪುನರಾವರ್ತನೆ ಆಗಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸಹಜವಾಗೇನೆ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಆಕ್ರೋಶ ನಿನ್ನೆ ವ್ಯಕ್ತ ಆಗಿರ್ತಕ್ಕಂಥದ್ದು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ತೆಗೆದುಕೊಂಡು ಯಾವ ರೀತಿ ಮುಂದೆ ಸಾಗ್ಬೇಕು ಈ ದಿಕ್ಕಿನಲ್ಲಿ, ಯಾಕಂತಂದ್ರೆ ಮತ್ತೆ ಪುನರಾವರ್ತನೆ ಆಗಬಾರದು. ಯಾಕಂದ್ರೆ ನಾವುಗಳು ಕೂಡ ಪ್ರಾಮಾಣಿಕವಾಗಿ ಹೇಳ್ತಾನೆ, ನಾವು ಪಕ್ಷದ ಮುಖಂಡರಾಗಿ ನಾವು ಕೂಡ ತಲೆ ಎತ್ಕೊಂಡು ಓಡಾಡೋದಕ್ಕೆ ಆಗೋದಿಲ್ಲ. ಮತ್ತೆ ಇದು ಯಾರೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಿಗಾಗಿದೆ ಅಂತೇಳಿ ಮಾತನ್ನ ಹೇಳ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಈ ರೀತಿ ಆಗಬಾರ್ದಿತ್ತು. ಇದು ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಆ ಕುಟುಂಬವನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ನಾವು ಏನ್ ಹೇಳ್ಬೇಕು ಗೊತ್ತಾಗೋದಿಲ್ಲ. ಮನೇಲಿ ಒಬ್ಬನೇ ಮಗ ಇರ್ತಕ್ಕಂಥದ್ದು, ಅವನ ಒಂದು ದುಡಿಮೆ ಆಧಾರದ ಮೇಲೆ ಮನೆ ಸಾಕ್ತಾ ಇತ್ತು. ಈಗ ಅವ್ರಿಗೆ ಧೈರ್ಯ ಹೇಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ಅಷ್ಟೇನೆ. ಅದ್ರ ಮೂಲಕ ನಾವು ಅವರ ಮಗನ ಸ್ಥಾನವನ್ನು ಕೂಡ ತುಂಬೋದಕ್ಕೆ ಸಾಧ್ಯ ಇಲ್ಲ, ಅದ್ರ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ನಾವು, ನಮ್ಮ ಮಂತ್ರಿಗಳು, ಶಾಸಕರು ಎಲ್ಲ ಸೇರಿ. ತತ್ಕ್ಷಣ ಪಾಪ ಅವಳೇನು ಹೆಣ್ಮಗಳಿದ್ದಾಳೆ, ಅವಳಿಗೆ ಉದ್ಯೋಗನೂ ಕೂಡ ಇಲ್ಲ, ಟೆಂಪರರಿ ಜಾಬ್ ಏನೋ ಹೋಗ್ತಾ ಇದ್ರೆ, ನಾವು ಮಾನ್ಯ ಮಂತ್ರಿಗಳು ತತ್ಕ್ಷಣ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸರ್ಕಾರಿ ಕೆಲಸ ನೌಕರಿ ಆ ಹೆಣ್ಮಕ್ಳಿಗೆ ಸಿಗಬೇಕು, ಪ್ರವೀಣ್ ಅವರ ಪತ್ನಿಗೆ ಸಿಗಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಪ್ರಯತ್ನ ಎಲ್ಲ ಅದು ಆಗ್ಲೇಬೇಕು. ಆ ಒಂದು ಇದರಲ್ಲಿ ನಾವು ಮಂತ್ರಿಗಳು ಎಲ್ಲ ಸೇರಿ ಅದನ್ನ ಮುಖ್ಯಮಂತ್ರಿಗಳಿಗೆ ಅದನ್ನ ಮನವೊಲಿಸ್ತೇವೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಅದೇ ರೀತಿ ಬಡ ಕುಟುಂಬ, ಮನೆನೂ ಕೂಡ ಕುಸ್ತು ಬೀಳ್ತಾ ಇರ್ತಕ್ಕಂಥ ಸಂದರ್ಭ ತಾವೇ ನೋಡ್ತಾ ಇದ್ದೀರಿ. ಅದನ್ನ ನಾವು ನಮ್ಮೆಲ್ಲ ಶಾಸಕರು ನಾವೆಲ್ಲರೂ ಸೇರಿ ಅದನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇವೆ. ಆಗ್ಲೇ ಹೇಳಿದಾಗ ಅವರು ಪಾಪ ಬಡ ಕುಟುಂಬ ಇರ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತರ ಆಕ್ರೋಶ ಈಗಲೂ ಕೂಡ ತಾವು ಕೂಡ ಗಮನಿಸಿದ್ರಿ. ಹಾಗಾಗಿ ಏನ್ ಹೇಳ್ಬೇಕು ನಮಗೂ ಕೂಡ ತೋರಿಸ್ತಾ ಇಲ್ಲ. ಫಾರ್ ಎನ್ಕ್ವೈರಿ ಕಾಂಟ್ಯಾಕ್ಟ್ 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.